ವೈವಿಧ್ಯತೆಯಲ್ಲಿ ಸೌಹಾರ್ದತೆಯಿಂದ ಸಂಕಲ್ಪವನ್ನು ಶಾಸ್ತ್ರೀಯ ಪತ್ರಿಕೆಯಾಗಿರುವ ವಿವಿಧ ವಿಶೇಷ ಕಾರ್ಯಕ್ರಮ 25ಕ್ಕೆ ಮುಗಿದೋಗ್ತಾ ಇದೆ. ನಮ್ಮ ಪೊಲೀಸ್ ಗೃಹ 2025 ಮುಗಿದೋಗ್ತಾ ಇದೆ. ನೀವು ಮತ್ತು ಎಕ್ಸ್ಟೆನ್ಷನ್ ಕೊಡಬೇಕು ಇನ್ನೊಂದು 5 ವರ್ಷ ಅಂತ ಕೇಳಿದಾಗ ಅವರು ಸ್ಟ್ರೈಟ್ ಅವೇ ಹೇಳಿದ್ರು ಆಯ್ತು ನಾನು ಕೊಡ್ತೇನೆ ಅಂತ ಅವರು ಅನೌನ್ಸೇ ಮಾಡಿದ್ರು. ಇವತ್ತು ಪೊಲೀಸ್ ಗೃಹ ಮುಂದುವರೆದಿದೆ. ಇರ್ತಕ್ಕಂಥ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಬೆಂಗಳೂರಿನಂಥ ಪಟ್ಟಣದಲ್ಲೂ ಕೂಡ ಆ ಪೊಲೀಸ್ ಲೈನ್ಗಳನ್ನು ನೋಡಿದರೆ, ನಾನು ಬೆಂಗಳೂರಿನಲ್ಲಿ ನೋಡಿದ್ದೇನೆ, ಬೆಳಗಾಮಲ್ಲಿ ನೋಡಿದ್ದೇನೆ, ಹುಬ್ಬಳ್ಳಿ ಧಾರವಾಡದಲ್ಲಿ ನೋಡಿದ್ದೇನೆ, ಅವೆಲ್ಲವನ್ನು ಕೂಡ ಈಗ ಬದಲು ಮಾಡಿ ಅವರಿಗೆ ಸುಸಜ್ಜಿತವಾದಂಥ ಕ್ವಾರ್ಟರ್ಸ್ಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಕರ್ನಾಟಕ ಪೊಲೀಸ್ ಏನಿದೆ ಬಹಳ ಉತ್ತಮವಾದ ಕೆಲಸವನ್ನು, ನಾನು ಗೃಹ ಸಚಿವನಾಗಿ ನನ್ನ ಮೇಲೆ ನಾನೇ ತಟ್ಕೊಳ್ತೀನಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಕಳೆದ ಸುಮಾರು ವರ್ಷಗಳಿಂದ 99% ಮರ್ಡರ್ಸ್, ಆ ಮರ್ಡರರ್ಸ್ ಅನ್ನ ಹಿಡಿದು ಅವರಿಗೆ ನ್ಯಾಯಯುತವಾಗಿ ಏನು ಆಗಬೇಕು ಕಾನೂನು ಪ್ರಕಾರ ಆ ಕೆಲಸ ನಮ್ಮ ಇಲಾಖೆ ಮಾಡಿದೆ. 99% of the murderers have been brought to books. ಕ್ರೈಮ್ ರೇಟ್ ಕಡಿಮೆ ಆಗಿದೆ. ಅನೇಕ ಜನ ಹೇಳ್ತಾರೆ ಇಲ್ಲ ಇಲ್ಲ ನಿಮಗೆ ಸೈಬರ್ ಫ್ರಾಡ್ಸ್, ಸೈಬರ್ ಕೇಸಸ್ ಜಾಸ್ತಿ ಆಗಿದೆ. ಹೌದು, ಯಾಕಾಗಿದೆ ಅಂತ ಹೇಳಿದ್ರೆ ರಿಜಿಸ್ಟ್ರಿ ಮಾಡೋದಕ್ಕೆ ನಾವು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಆನಂತರ ಟೆಕ್ನಿಕಲಿ ಅವ್ರ ಹತ್ರ ಏನು ಇಲ್ಲದೆ ಇದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಎಲ್ಲಿ ಟೆಕ್ನಿಕಲ್ ಫೆಸಿಲಿಟೀಸ್ ಇದೆ ಅದು ಅಲ್ಲಿ ಶಿಫ್ಟ್ ಮಾಡ್ತೇವೆ. ಆದರೆ ಇವತ್ತು ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸ ನಮ್ಮ ಇಲಾಖೆಯಲ್ಲಿ ಮಾಡ್ತಾ ಇದೆ. ಪ್ರತಿಯೊಬ್ಬ ಕಾನ್ಸ್ಟೇಬಲ್, ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾನ್ಸ್ಟೇಬಲ್ ಕೂಡ ಸೈಬರ್ ಟ್ರೈನಿಂಗ್ ಆಗಬೇಕು, ಮಾಡ್ತೇವೆ. ಈಗಾಗಲೇ ಆ ಕೆಲಸ ಪ್ರಾರಂಭ ಆಗಿದೆ. ಪ್ರತಿಯೊಂದು SP ಕಚೇರಿಯಲ್ಲಿ ಒಂದು ಟ್ರೈನಿಂಗ್ ಯೂನಿಟ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅವರು ಪ್ರತಿಯೊಬ್ಬ ಕಾನ್ಸ್ಟೇಬಲ್ಗೂ ಸೈಬರ್ ಕೇಸಸ್ ಅನ್ನು ಹ್ಯಾಂಡಲ್ ಮಾಡೋದಕ್ಕೆ ಅವರಿಗೆ ಟ್ರೈನಿಂಗ್ ಅನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಇಲಾಖೆ ಬಹಳ ವಿಶೇಷತೆಯಿಂದ ಕೂಡಿದೆ. ಟೆಕ್ನಿಕಲ್ ಪವರ್ ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಯಾವುದೇ ರೀತಿಯ ಘಟನೆಗಳು ನಡೆದಾಗ ಬಹಳ ಶೀಘ್ರವಾಗಿ ಅವರು ಅಲ್ಲಿ ತಲುಪ್ತಾರೆ. ಈಗಾಗಲೇ ನಮ್ಮಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಾವು ಈ ಹೊಯ್ಸಳ ವೆಹಿಕಲ್ಸ್ಗಳು ಕೊಟ್ಟಿದ್ದೇವೆ. ಆದಷ್ಟು ಶೀಘ್ರವಾಗಿ ಎಲ್ಲ ಒಂದು ಕ್ರೈಮ್ ಆದರೆ ಅಲ್ಲಿಗೆ ತಲುಪತಕ್ಕಂಥ ರೀತಿಯಲ್ಲಿ ಅವರಿಗೆ ಫೆಸಿಲಿಟೀಸ್ ಮಾಡಿದ್ದೇವೆ. ಇನ್ನೂ ಹೆಚ್ಚೆಚ್ಚು ಟೆಕ್ನಾಲಜಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ ಅಂತ ಹೇಳುವಂಥ ರೀತಿಯಲ್ಲಿ ನಮ್ಮ ಇಲಾಖೆ ಕೆಲಸ ಮಾಡಿದೆ. ಇತ್ತೀಚೆಗೆ ಒಂದು ಹೈದರಾಬಾದಿನ ಸಂಸ್ಥೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಕರ್ನಾಟಕದಲ್ಲಿ
ಕರ್ನಾಟಕ ಪೊಲೀಸ್ ಜನರಿಗೆ ನ್ಯಾಯವನ್ನು ಕೊಡೋದ್ರಲ್ಲಿ ಅವರಿಗೆ ಯಾವುದೇ ತೊಂದರೆ ಆಗದಾಗೆ ನ್ಯಾಯ ಸಿಗುವಂಥದ್ರಲ್ಲಿ ಇಡೀ ದೇಶದಲ್ಲಿ ಮೊದಲನೆಯದು ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ನಾವು ಹೇಳೋದಲ್ಲ, ನಾವು ಹೇಳ್ಕೊಳ್ತೀವಿ ನಾವೆಲ್ಲ. ಆದರೆ ಬೇರೆಯವರು ಇನ್ಯಾರೋ ಥರ್ಡ್ ಪರ್ಸನ್ ಹೇಳ್ತಾರಲ್ಲ, ಅದು ಭಾಳ ಮುಖ್ಯ. ಹಾಗಾಗಿ ಹೈದರಾಬಾದಿನ ವಿಶ್ವವಿದ್ಯಾನಿಲಯ ನಮಗೆ ಅದನ್ನು ಕೊಟ್ಟಿದೆ ಅಂತ ಹೇಳಿ, ಇಟ್ ಇಸ್ ಕಾಲ್ಡ್ ಇಂಡಿಯಾ ಜಸ್ಟಿಸ್ ರಿಪೋರ್ಟ್. ಅದು ಹೈದರಾಬಾದ್ನಿಂದ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೇನೆ. ಹಾಗಾಗಿ ಇವತ್ತು ನಾವೇನು ಈ ಒಂದು ವಿಶೇಷ ಕಾರ್ಯಪಡೆಯನ್ನು ಮಾಡಿದ್ದೇವೆ, ಅದರ ಜೊತೆಯಲ್ಲಿ ನಾವು ಕೆಲವು ವಸತಿಗಳನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಹುಶಃ ಅನೇಕ ಟೀಕೆ ಟಿಪ್ಪಣಿಗಳಿಗೆ ಅವರೂ ಒಳಗಾಗಿದ್ದಾರೆ, ನಾನು ಒಳಗಾಗಿದ್ದೇನೆ. ಆದರೆ ಇದು ಸಹಜ. ಇದು ಯಾವುದೇ ಒಂದು ಘಟನೆ ನಡೆದಾಗ ಸ್ವಾಭಾವಿಕವಾಗಿ ಇದಕ್ಕೆ ಪ್ರತಿಕ್ರಿಯೆ ಬಂದೇ ಬರುತ್ತೆ. ಅಂತಹದರ ಮಧ್ಯೆಯೂ ಕೂಡ ತನ್ನ ಜವಾಬ್ದಾರಿಯನ್ನು ಹೊತ್ತು ತಮ್ಮ ಜೊತೆಯಲ್ಲಿ ಎಲ್ಲ ರೀತಿಯಲ್ಲೂ ಸಹಕರಿಸಿಕೊಂಡು ಜನಸಮುದಾಯದ ಭಾವನೆಗಳಿಗೆ ಸ್ಪಂದಿಸುವಂಥ ಒಬ್ಬ ಜಿಲ್ಲಾ ಸಚಿವರು ಮತ್ತು ಆರೋಗ್ಯ ಇಲಾಖೆಯನ್ನು ರಾಜ್ಯದಲ್ಲಿ ಅನೇಕ ರೀತಿ ಹೊಸ ಹೊಸ ಆವಿಷ್ಕಾರಗಳನ್ನು ತರೋದರ ಜೊತೆಗೆ ಅನೇಕ ಬದಲಾವಣೆಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು. ಅವರ ಹಿನ್ನೆಲೆ ಕೂಡ ತಮಗೆಲ್ಲ ಗೊತ್ತಿದೆ. ಅವರ ತಂದೆಯವರು ಗುಂಡೂರಾಯರು ಯಾವ ರೀತಿ ರಾಜ್ಯದ ಆಡಳಿತವನ್ನು ಮಾಡಿದರು. ಕಡಿಮೆ ಸಮಯ ಆದರೂ ಕೂಡ ಇಡೀ ಸಮುದಾಯ ಅವರನ್ನು ಇವತ್ತು ಕೂಡ ಅನೇಕ ವಿಚಾರದಲ್ಲಿ ನೆನಪಿಸಿಕೊಳ್ಳುವಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಸುಪುತ್ರನಾಗಿ ಅದೇ ದಾರಿಯಲ್ಲಿ ಇವತ್ತು ನಮ್ಮ ದಿನೇಶ್ ಗುಂಡೂರಾಯರು ಕೂಡ ಹೋಗ್ತಿದ್ದಾರೆ ಅನ್ನೋದು ಬಹಳ ಸಂತೋಷ. ಹಾಗಾಗಿ ಅವತ್ತು ಅವರು ಕೂಡ ಬಂದಿದ್ದು ಬಹಳ ಸಂತೋಷ ಅಂತ ಹೇಳಿ, ಮತ್ತು ನಮ್ಮೆಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು, ನಮ್ಮೆಲ್ಲ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಭಾಳ ಮುಖ್ಯವಾಗಿ ನಮ್ಮ SAF ಸ್ವಲ್ಪ ಸ್ಟ್ರೈಟಾಗಿ ನಿಂತ್ಕೊಳ್ರಣ, ಚೆನ್ನಾಗಿ ಕಾಣಿಸ್ತೀರಾ ಅಲ್ವಾ? ಚೆನ್ನಾಗಿದೆಯಲ್ಲೇನ್ರಿ? ಆದ್ದರಿಂದ ಅವರಿಗೆ ಶುಭ ಕೋರ್ತೇನೆ. ಮತ್ತೊಂದು ಬಾರಿ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಈ ಜಿಲ್ಲೆಗಳಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೆ ನಿಮಗೆ ಸಾಧ್ಯ ಆಗಲಿ ಅಂತ ಹೇಳಿ ನಾನು ಶುಭವನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜಿಲ್ಲೆಯ ಸಮಸ್ತರಲ್ಲಿ ಸರ್ವ ಜನಾಂಗದ ಶಾಂತಿಯುತವಾದ ನಿರ್ಮಾಣದಲ್ಲಿ ಕೈಜೋಡಿಸುವಂತೆ ಕೋರಿಕೊಂಡ ಪೊಲೀಸ್ ಗೃಹ 2025 ಯೋಜನೆಯ ಹರಿಕಾರರಾಗಿರುವ ರಾಜ್ಯದ ಯಶಸ್ವಿ ಗೃಹ ಸಚಿವರ ಮಾತುಗಳಿಗೆ ಧನ್ಯವಾದಗಳು ಸರ್. ಆತ್ಮೀಯರೇ, ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರುವ ನಮ್ಮೆಲ್ಲರ ಮೆಚ್ಚಿನ ನಾಯಕರು, ಒಂದು ಅತ್ಯಂತ ಮಹತ್ವವಾದಂಥ ಹೆಜ್ಜೆಯನ್ನು ನಮ್ಮ ಸರ್ಕಾರ ಇಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದಕ್ಕೆ ಪ್ರಥಮವಾಗಿ ನಾನು ನಮ್ಮ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾಗಿ ಈ ವಿಶೇಷ ಕಾರ್ಯಪಡೆಯನ್ನು ರಚನೆ ಮಾಡಿ ಈ ಒಂದು ಜಿಲ್ಲೆ ಮತ್ತು ಈ ಭಾಗ ಅಂದರೆ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಏನು ಆಗ್ತಾ ಇರ್ತಕ್ಕಂಥ ಹಿಂಸಾಚಾರ ಮತ್ತು ಕೋಮುದ್ವೇಷ ಇದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಮತ್ತು ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈ ವಿಶೇಷ ಕಾರ್ಯಪಡೆ ರಚನೆ ಮಾಡಿದ್ದಕ್ಕೆ ನಾನು ನಮ್ಮ ಜಿಲ್ಲೆಯ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇದು ಈಗಾಗಲೇ ಅವರು ಹೇಳಿದಾಗೆ ಹಿಂದೆ ಆದಂಥ ಕೆಲವು ಘಟನೆಗಳು ಆದಾಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಅವರು ಸ್ಥಳದಲ್ಲೇ ಇದನ್ನು ನಾವು ನಿಯಂತ್ರಣಕ್ಕೆ ತರಬೇಕಾಗ್ತದೆ ಮತ್ತು ಇದನ್ನು ನಾವು ಸಾಮಾನ್ಯವಾಗಿ ಇದರ ಬಗ್ಗೆ ನಾವು ಕೆಲಸ ಕಾರ್ಯಗಳು ಮಾಡಿದ್ರೆ ಇದು ಸರಿ ಹೋಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಇದಕ್ಕೆ ಸರ್ಕಾರದಿಂದ ಒಂದು ವಿಶೇಷವಾದ ಕ್ರಮ ತಗೊಳ್ಳೇಬೇಕಾಗತ್ತೆ ಅಂತ ಹೇಳಿ ಅವತ್ತು ಅವ್ರು ಬಂದಿದ್ದ ದಿವಸನೇ
ಇಲ್ಲಿ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿ, ರಿವ್ಯೂ ಅನ್ನು ಕೂಡ ಮಾಡಿ ಈ ರೀತಿಯಾದಂತಹ ಒಂದು ಕಾರ್ಯಪಡೆ ರಚನೆ ಮಾಡ್ತೀವಿ ಅಂತ ಅವ್ರು ಘೋಷಣೆ ಮಾಡಿ ಹೇಳಿ ಹೋಗಿದ್ದು ಮತ್ತು ಅದಕ್ಕೆ ಕಾರ್ಯಪ್ರವೃತ್ತರು ಕೂಡ ಆಗಿದ್ದು. ತದನಂತರ ಇನ್ನೂ ಕೆಲವು ಘಟನೆಗಳಾಗಿದೆ. ಆದ್ರಿಂದ ಇದು ಖಂಡಿತವಾಗಿಯೂ ಬಹಳ ನೋವಿನ ಸಂಗತಿ. ಈಗಾಗಲೇ ಎಲ್ಲರೂ ಭಾಷಣ ಮಾಡಬೇಕಾದ್ರೆ ಹೇಳೋದು, ದಕ್ಷಿಣ ಕನ್ನಡ ಜಿಲ್ಲೆ ಇದು ಎಲ್ಲ ರೀತಿಯಲ್ಲೂ ಕೂಡ ಒಂದು ಉತ್ತಮ ದರ್ಜೆಯ ನಾಗರಿಕತೆ ಇರುವಂತ ಮತ್ತು ಒಂದು ಮುಂದುವರೆದಿರ್ತಕ್ಕಂಥ ಒಂದು ಜಿಲ್ಲೆ ಇದೆ. ಅದು ಶೈಕ್ಷಣಿಕವಾಗಿ ಮುಂದುವರೆದಿದೆ, ವಾಣಿಜ್ಯ ಕ್ಷೇತ್ರದಲ್ಲಿ ಮುಂದುವರೆದಿದೆ, ಸಾಮಾಜಿಕ ಕ್ಷೇತ್ರದಲ್ಲಿ ಮುಂದುವರೆದಿದೆ. ಯಾವುದೇ ಒಂದು ಸೂಚ್ಯಾಂಕಗಳು ನಾವು ನೋಡಿದಾಗ, ಮಾನದಂಡಗಳು ನೋಡಿದಾಗ ಈ ಜಿಲ್ಲೆ ಒಂದು ಅಗ್ರ ಸ್ಥಾನದಲ್ಲೇ ಇರ್ತದೆ. ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ ಈ ಸ್ಥಾನದಲ್ಲೇ ಇರ್ತದೆ. ಪರ್ ಕ್ಯಾಪಿಟಲ್ ಕೂಡ ಇದು ಬೆಂಗಳೂರು ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಇರುವಂಥ ಒಂದು ಪ್ರದೇಶ. GDP ಪರ್ ಕ್ಯಾಪಿಟ ಇನ್ಕಮ್ ನೋಡಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಇದು ನನಗೆ ಗೊತ್ತಿರುವಾಗೆ ಮೊದಲನೇ ಒಂದೆರಡು ಸ್ಥಾನದಲ್ಲೇ ಇದೆ. ಎಲ್ಲದರಲ್ಲೂ ಕೂಡ ನೀವು ನೋಡಿ, ಪ್ರತಿಯೊಂದರಲ್ಲೂ ಕೂಡ ಮುಂದೆ ಇದೆ. ಬಹುಶಃ ಇದಕ್ಕೆ ಇರುವಂಥ ಒಂದೇ ಒಂದು ಕಪ್ಪು ಚುಕ್ಕಿ ಏನಂತ ಹೇಳಿದ್ರೆ ಈ ಕೋಮುದ್ವೇಷ. ಇದು ಬಿಟ್ಟರೆ ಇನ್ಯಾವ ಕಪ್ಪು ಚುಕ್ಕಿ ಕೂಡ ಈ ಜಿಲ್ಲೆಯಲ್ಲಿ. ಯಾಕಂದ್ರೆ ಇಲ್ಲಿ ಸಂಸ್ಕೃತಿ ಇದೆ ಮತ್ತು ಒಂದು ನಮ್ಮ ಪರಂಪರೆಯ ಬಗ್ಗೆ ಗೌರವ ಇದೆ. ಧಾರ್ಮಿಕವಾಗಿ ಇಲ್ಲಿ ಭಕ್ತಿ ಅಪಾರವಾಗಿರುವಂಥದ್ದು. ಇಲ್ಲಿ ಪ್ರತಿ ವಾರ ಏನಾದರೂ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತದೆ ಮತ್ತು ಒಳ್ಳೊಳ್ಳೆಯ ಪವಿತ್ರವಾದಂಥ ಸ್ಥಳಗಳು, ದೇವಸ್ಥಾನಗಳು, ದರ್ಗಾಗಳು, ಚರ್ಚ್ಗಳು, ಜೈನ್ ಮಂದಿರಗಳು ಎಲ್ಲ ಇದೆ. ಯಾವ್ದು ಇಲ್ಲ ಅಂತ ಹೇಳಂಗಿಲ್ಲ ನಾವು. ಇಂಥ ಎಲ್ಲರೂ ಕೂಡ ಕೂಡಿರ್ತಕ್ಕಂಥ, ಏನು ಈಗಾಗಲೇ ಹೇಳಿದಾಗೆ ಕುವೆಂಪು ಅವರ ಒಂದು ಏನು ಸರ್ವ ಜನಾಂಗ ಶಾಂತಿಯ ತೋಟ ಅಂತ ಹೇಳ್ತೀವಿ, ಆ ಸರ್ವ ಜನಾಂಗ ಎಲ್ಲರೂ ಕೂಡ ಜೊತೆಯಲ್ಲಿ ಇರುವಂತ ಒಂದು ಸ್ಥಳ ಅಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆ. ಅದ್ರ ಒಂದೇ ಒಂದು ಬಾಕಿ ಶಾಂತಿ, ಅದೇ ಒಂದು ಕೊರತೆ ಇದೆ. ಅದು ಬಿಟ್ಟರೆ ಇನ್ನು ಯಾವ ಕೊರತೆ ಇಲ್ಲ. ಇವತ್ತು ಇದನ್ನು ನಾವು ಇದು ಎಲ್ಲೋ ಒಂದು ಕಡೆ ಈ ದ್ವೇಷ ಹೆಚ್ಚಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ದ್ವೇಷ ಭಾಷಣಗಳು, ಪ್ರಚೋದನೆಕಾರಿ ಮಾತುಗಳು, ರಾಜಕೀಯ ಅದರಲ್ಲಿ ಬೆರೆಸಿ ಮತ್ತು ಬೇರೆ ಬೇರೆ ಅನೇಕ ಏನು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಜನ ಅವರು ಈ ಕೋಮಿನ ಒಂದು ರಕ್ಷಣೆಯನ್ನು ಇಟ್ಕೊಂಡು ಅವರ ಒಂದು ಅನೈತಿಕ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಿಗೂ ಕೂಡ ರಕ್ಷಣೆ ತಗೊಳ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ. ಸೊ ಇದೆಲ್ಲ ಒಂದು ರೀತಿ ಒಂದು ಡೇಂಜರಸ್ ಕಾಂಬಿನೇಷನ್ ಆಗಿದೆ. ಪೊಲಿಟಿಕಲ್ ಮತ್ತೆ ಎಕನಾಮಿಕ್ ಮತ್ತು ಇಲ್ಲೀಗಲ್ ಇದೆಲ್ಲ ಸೇರಿ ಇಂಥ ಒಂದು ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಇದನ್ನು ಉಪಯೋಗಿಸ್ಕೊಂಡು ಈ ಕೋಮು ದ್ವೇಷವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಎಲ್ಲೊಂದು ಕಡೆ ಅದಕ್ಕೆ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ. ಆದ್ರಿಂದ ಇವತ್ತು ಖಂಡಿತವಾಗಿಯೂ ಒಂದ್ ಕಡೆ ಕಾನೂನಿನ ಕ್ರಮ ಕಟ್ಟುನಿಟ್ಟಾಗಿ ಆಗದೆ ಹೋದ್ರೆ ಬೇರೆ ಏನ್ ಮಾಡಿದ್ರು ಕೂಡ ವ್ಯರ್ಥನೆ. ಅದಕ್ಕೆ ಪ್ರಥಮ ಹಂತ ಇವತ್ತು ನಾವು ಇಲ್ಲಿ ಕಟ್ಟುನಿಟ್ಟಿನ ಕ್ರಮಗಳಾಗ್ತಕ್ಕಂಥದ್ದಕ್ಕೆ ಗಟ್ಟಿಯಾದಂಥ ಒಂದು ತೀರ್ಮಾನಗಳನ್ನ ಇವತ್ತು ಮಾನ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಯವರು ತಗೊಂಡಿದ್ದಾರೆ. ಈಗಾಗಲೇ ಈ ಜಿಲ್ಲೆಯಲ್ಲಿ ಅದರ ಒಂದು ಪ್ರಭಾವ ಬೀರಿದೆ ಅಂತ ಹೇಳೋದು ಕೂಡ ನಾನು ಬಯಸ್ತಾ ಇದ್ದೀನಿ. ತಾವು ತಗೊಂಡಿರ್ತಕ್ಕಂಥ ತೀರ್ಮಾನಗಳಿಂದ ಅನೇಕ ಜನರಿಗೆ ಸ್ವಲ್ಪ ಸಮಸ್ಯೆಗಳು ಕೂಡ ಉಂಟಾಗಿದೆ. ಅದೇ ಬಹುತೇಕ ಜನ ನನ್ನ ಪ್ರಕಾರ ಇದನ್ನ ಸ್ವಾಗತ ಮಾಡಿದ್ದಾರೆ. 90% ಜನ ಇದನ್ನ ಸ್ವಾಗತ ಮಾಡ್ತಾರೆ. ಅದು 95% ಜನ ಸ್ವಾಗತ ಮಾಡ್ತಾರೆ. ಒಂದು 5% ಯಾರು ಇರ್ತಾರೆ ಅವರು ಅವರಿಗೆ ಇದರಿಂದ ತೊಂದರೆ ಆಗ್ತಾವ. 2% ಅಂತ ಹೇಳೋಣ. ಆದ್ರೆ ಇವತ್ತು ನಾವು ಅದನ್ನ ನೋಡ್ಕೊಳ್ಳೋಕೆ ಅವ್ರ ಬಗ್ಗೆ ನಾವು ಕಾಳಜಿ ಇಟ್ಕೋಬಾರ್ದು. ನಮಗೆ ಇವತ್ತು ಯಾರು ಏನ್ ಜನ ಬಯಸ್ತಾ ಇದ್ದಾರೆ ಇವತ್ತು ಅದನ್ನ ಮಾಡುವಂಥದ್ದೇ ನಮ್ಮ ಮುಖ್ಯ ಒಂದು ಉದ್ದೇಶ ಆಗ್ಬೇಕು. ಅದಕ್ಕೆ ಇವತ್ತು ಆ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಇವತ್ತು ಗೃಹ ಸಚಿವರು ಈ ವಿಶೇಷ ಕಾರ್ಯಪಡೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಇರುವಂತ ಏನು ಇಲ್ಲಿರ್ತಕ್ಕಂಥ ಕಮಿಷನರೇಟು, SP ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಜೊತೆಯಲ್ಲಿ ಇವರ ಒಂದು ಏನು ಜೋಡಿಸಿದ್ದಾರೆ. ಖಂಡಿತವಾಗಿಯೂ ನನ್ಗನ್ಸುತ್ತೆ ಜನರಲ್ಲಿ ಒಂದು ವಿಶ್ವಾಸವನ್ನು ಕೂಡ ಮೂಡಿಸ್ತಕ್ಕಂಥದ್ದು. ಹೌದು, ಇವತ್ತು ಯಾರಾದರೂ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಅವರಿಗೆ ರಕ್ಷಣೆ ಇಲ್ಲ, ಅಥವಾ ದ್ವೇಷ ಭಾಷಣ ಮತ್ತು ಹಿಂಸಾಚಾರಕ್ಕೆ ಕೈ ಹಾಕಿದ್ರೆ ಅವ್ರಿಗೆ ರಕ್ಷಣೆ ಇಲ್ಲ.
ಅಂತ ಒಂದು ವಾತಾವರಣ ಇವತ್ತು ಬಂದಿದೆ. ಇದನ್ನ ಕೆಲವರು ಟೀಕೆ ಮಾಡೋದಕ್ಕೂ ಹೇಳ್ಬೋದು, ಅಥವಾ ರಾಜಕೀಯವಾಗಿ ನೋಡ್ತಕ್ಕಂಥದ್ದು ಕೂಡ ಮಾತನಾಡ್ಬೋದು. ಆದರೆ ಖಂಡಿತವಾಗಿ ನಾನು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನ ರಾಜಕೀಯವಾಗಿ ನೋಡ್ತಾ ಇಲ್ಲ. ನಮ್ಮ ರಾಜಕೀಯದ ಯಾವುದೇ ದುರುದ್ದೇಶ ಅಥವಾ ಉದ್ದೇಶ ಇಲ್ಲ. ನಮಗೆ ಎಲ್ಲರೂ ಕೂಡ ಒಂದೇನೆ. ಪೊಲೀಸ್ ಇಲಾಖೆಗೆ ಪೊಲೀಸಿನ ಖಾಕಿ ಯೂನಿಫಾರ್ಮ್ ಹಾಕೊಂಡ್ರೆ ಆ ಖಾಕಿ ಯೂನಿಫಾರ್ಮೇ ಒಂದು ಧರ್ಮ ಹೊರತು ಅದಕ್ಕೆ ಬೇರೆ ಯಾವ ಧರ್ಮನೂ ಇರೋದಿಲ್ಲ, ಬೇರೆ ಯಾವ ಒಂದು ಜಾತಿ ಇರೋದಿಲ್ಲ. ಅದೇ ಒಂದು ಧರ್ಮ. ಅವರು ಅವ್ರ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಅವರು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ವಿಶ್ವಾಸವನ್ನು ಕೂಡ ಇಟ್ಕೋಬೇಕು. ಎಲ್ಲಾ ವ್ಯವಸ್ಥೆಗಳು ಕೂಡ ಒಂದೆರಡು ಸಮಸ್ಯೆಗಳು ಇದ್ದೇ ಇರ್ತದೆ. ಜನಪ್ರತಿನಿಧಿಗಳಿಗೆ 100% ಸರಿ ಇರೋದಿಲ್ಲ, ರಾಜಕಾರಣಿಗಳಿಗೆ 100% ಸರಿ ಇರೋದಿಲ್ಲ, ಮಾಧ್ಯಮ 100% ಸರಿ ಇರೋದಿಲ್ಲ, ಅಥವಾ ಪೊಲೀಸ್ ಇಲಾಖೆ ಕೂಡ 100% ಸರಿ ಇರೋದಿಲ್ಲ. ತಪ್ಪುಗಳು ಕೆಲವು ಕಡೆ ಆಗ್ಬೋದು. ಆದರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಮತ್ತು ಈ ದ್ವೇಷ, ಕೋಮುವಾದ ಇದನ್ನ ಹಿತಶ್ರೀ ಆಡ್ತಕ್ಕಂಥದ್ದಕ್ಕೆ ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ದೇವೆ. ಅದಕ್ಕೆ ಕೆಲವರಿಗೆ ಸಂಶಯಗಳಿರ್ಬೋದು, ಅನುಮಾನಗಳಿರ್ಬೋದು. ನಿನ್ನೆನೂ ಕೂಡ ಕೇಂದ್ರದ ಸಚಿವರು ಜೋಶಿ ಅವರು ಕೂಡ ಏನು ಹೇಳ್ತಾ ಇದ್ರು. ನಾನು ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ, ದಯವಿಟ್ಟು ತಾವು ಆ ಒಂದು ಅನುಮಾನವನ್ನು ಇಟ್ಕೋಬೇಡಿ. ನಾವು ಯಾರ ವಿರುದ್ಧ ಕೂಡ ಇದು ಕೆಲಸ ಮಾಡಕ್ಕೆ ಹೋಗ್ತಾ ಇಲ್ಲ. ಯಾರಾದ್ರೂ ನಿಮ್ಮ ಪಕ್ಷದಲ್ಲಿ ತಪ್ಪು ಮಾಡ್ತಿದ್ರೆ ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕು. ನಮ್ಮ ಪಕ್ಷದಲ್ಲಿ ತಪ್ಪು ಮಾಡಿದ್ರೆ ನಮ್ಮ ಪಕ್ಷದವರು ಕೂಡ ಕ್ರಮ ಆಗ್ಬೇಕು. ಇನ್ನು ಯಾರೇ ತಪ್ಪು ಮಾಡ್ತಾ ಇದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ಅದರಿಂದ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಪಕ್ಷಪಾತ ಆಗಲಿ ಅಥವಾ ಒಂದು ಕೋಮು ಅಥವಾ ಒಂದು ಪಕ್ಷಕ್ಕೆ ಒಂದು ಸಂಘಟನೆಗೆ ಬೆಂಬಲ ಕೊಡ್ತಕ್ಕಂಥ ಪ್ರಶ್ನೆ ಬರದೇ ಇಲ್ಲ. ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕು. ಈಗಾಗಲೇ ಗೃಹ ಸಚಿವರು ಹೇಳೋದು ಮರ್ತು ಕೊಟ್ಟರು, ಅವರು ಹೇಳಬೇಕಾಗಿತ್ತು. ಏನಂತ ಹೇಳಿದ್ರೆ, ಈಗಾಗಲೇ ಒಂದು ತೀರ್ಮಾನ ಮಾಡಿದ್ದೀವಿ. ಬಹುಶಃ ಅತಿ ಶೀಘ್ರದಲ್ಲೇ ನಾವು ಒಂದು ಶಾಂತಿಯ ಸಭೆಯನ್ನ ಅದನ್ನ ಕರೆಸ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ವಿ. ಎಲ್ಲ ಪಕ್ಷದವ್ರನ್ನ, ಎಲ್ಲ ಸಂಘ ಸಂಸ್ಥೆಯವ್ರನ್ನ, ಎಲ್ಲ ಒಂದು ಮುಖ್ಯಸ್ಥರನ್ನ, ಸಾಹಿತಿಗಳು, ಉದ್ದಿಮೆಗಾರರು, ಎಲ್ಲ ಬೇರೆ ಬೇರೆ ಸಂಘಟನೆಯವರು, ಎಲ್ಲ ವರ್ಗ, ಜಾತಿ, ಧರ್ಮ, ಭಾಷೆ ಎಲ್ಲರನ್ನು ಕೂಡ ಸೇರಿಸಿ ಒಂದು ಶಾಂತಿಯ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಗೃಹ ಸಚಿವರು ಅವರೇ ತೀರ್ಮಾನ ಮಾಡಿದ್ದಾರೆ. ಅವರು ಒಂದು ಸಮಯನ ನಿಗದಿ ಮಾಡ್ತಾರೆ. ಬಹುಶಃ ಒಂದು ವಾರ 10 ದಿವಸದಲ್ಲೇ ಒಂದು ಸಮಯ ನಿಗದಿ ಮಾಡಿ ಅವರು ಅದಕ್ಕೆ ಬಂದು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಒಂದು ಶಾಂತಿಯ ಸಭೆಯನ್ನ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ. ಎಲ್ಲರೂ ಕೂಡ ಕರೆಸೋಣ. ಒಂದು ಕಡೆ ಕಾನೂನಿನ ಕ್ರಮ, ಇನ್ನೊಂದು ಕಡೆ ನಾವೆಲ್ಲರೂ ಕೂಡ ಹತ್ರ ತರುವಂಥದ್ದು. ಯಾಕಂದ್ರೆ ಕೊನೆಯದಾಗಿ ಇಲ್ಲಿ ಇರುವಂಥದ್ದು ಏನು ಹೇಳಿದೆ, ಅವ್ರು ಈ ಧರ್ಮದವರು, ಅವ್ರು ಆ ಧರ್ಮದವರು, ಎಷ್ಟೊಂದನ್ನ ದ್ವೇಷ ಮಾಡಕ್ಕಾಗ್ತದೆ? ಎಲ್ಲ ಒಟ್ಟಿಗೆ ಇರಲೇಬೇಕು ತಾನೆ. ಯಾರು ಇನ್ನು ಬೇರೆ ಕಡೆ ಕಳ್ಸಕ್ ಆಗೋದಿಲ್ಲ. ನಾವು ಪ್ರೀತಿ ವಿಶ್ವಾಸದಲ್ಲಿ ಇರಕ್ಕೆ ಆಗದೆ ಹೋದ್ರೆ ನಾಳೆ ತೊಂದರೆ ಯಾರಿಗಾಗ್ತದೆ? ನಮ್ಗೆ ತೊಂದರೆ ಆಗುತ್ತದೆ, ಈ ಜಿಲ್ಲೆಯವರಿಗೆ ತೊಂದರೆ ಆಗುವಂಥದ್ದು. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೂ ಕೂಡ ಕೆಲವರೆಲ್ಲ ನಮ್ಮ ಹತ್ರ ಬಂದಿದ್ರು. ನಾನು ಅವ್ರಿಗೆಲ್ಲ ಹೇಳಿದೆ, ನೀವುಗಳೆಲ್ಲ ಸುಮ್ಮನೆ ಇರೋದಕ್ಕೋಸ್ಕರ ಇದೆಲ್ಲ ಬೆಳೀತಾ ಇದೆ. ಯಾರು ಈ 95-97% ಜನ ಇದ್ದಾರೆ, ಅವ್ರಿಗೆ ಶಾಂತಿ ಬೇಕು ಅಂತ ಇದ್ದಾರೆ. ಆದ್ರೆ ಅವ್ರು ಯಾವ ವಿಚಾರದಲ್ಲೂ ಕೂಡ ಮುಂದೆ ಬರ್ತಾ ಇಲ್ಲ, ಮಾತನಾಡ್ತಾ ಇಲ್ಲ. ಅವರೆಲ್ಲ ಮಾತನಾಡಬೇಕು, ಅವರೆಲ್ಲ ಇನ್ವಾಲ್ವ್ ಆಗ್ಬೇಕು. ಅವಾಗ್ಲೇ ಇದೆಲ್ಲ ಸರಿಪಡಿಸಲಿಕ್ಕೆ ಒಂದು ಅವಕಾಶ ಸಿಗುವಂಥದ್ದು. ಅದಕ್ಕೆ ಎಲ್ಲರನ್ನೂ ಕೂಡ ನಾವು ಸೇರಿಸೋಣ. ಯಾರ ಬಗ್ಗೆನೂ ಕೂಡ ಅನುಮಾನ ಇಟ್ಕೊಳ್ಳೋದು ಬೇಡ. ಹಿಂದೆ ಏನೇ ಆಗಿರಲಿ, ಮುಂದೆ ನಾವು ಹೇಗೆ ಹತ್ರ ತರುವಂತ ಒಂದು ಅವಕಾಶ ಸಿಗುತ್ತೆ ಅದರ ಬಗ್ಗೆ ಖಂಡಿತವಾಗಿ ನೋಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾರೆ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಗೃಹ ಸಚಿವರು ಬಹಳಷ್ಟು ಇದರ ಬಗ್ಗೆ ಕಾಳಜಿ ಇಟ್ಕೊಂಡು ಮುಖ್ಯಮಂತ್ರಿ ಜೊತೆ ಕೂಡ ಚರ್ಚೆ ಮಾಡಿ ಎಲ್ಲವನ್ನೂ ಕೂಡ ಇದಕ್ಕೆ ಸರಿಪಡಿಸ್ತಕ್ಕಂಥದ್ದಕ್ಕೆ ಅವ್ರ ಕಡೆಯಿಂದ ನಮ್ಗೆ ಅನ್ಸುತ್ತೆ 100ಕ್ಕೆ 100 ನಮ್ಗೆ ಬೆಂಬಲ ಸಿಕ್ಕಿದೆ. ಯಾರು ಏನೇ ಹೇಳಿ ಏನೇನೋ ಮಾತಾಡ್ತಾರೆ, ಅದೆಲ್ಲ ಪೊಲಿಟಿಕಲಿ ಮೋಟಿವೇಟೆಡ್, ಮತ್ತೆ ಅದರಲ್ಲಿ ಕೆಲವರಿಗೆ ವಿಷಯಗಳು ಗೊತ್ತಿದ್ದೇನೆ ಮಾತಾಡ್ತಕ್ಕಂಥವ್ರು. ನಿಜವಾಗ್ಲೂ ವಿಷಯ ಅರ್ಥ ಮಾಡ್ಕೊಳ್ಳೋರು ಗೊತ್ತಿರ್ತದೆ ಎಷ್ಟು ಸೂಕ್ಷ್ಮವಾಗಿದೆ ಅಂತ. ಆದ್ರಿಂದ ಇವತ್ತು ನಮ್ಮ ಗೃಹ ಸಚಿವರ ನಾಯಕತ್ವದಲ್ಲಿ ಈ ಜಿಲ್ಲೆಯಲ್ಲಿ ಅಥವಾ ಈ ಒಂದು ಭಾಗದಲ್ಲಿ ನಮ್ಮ ರಾಜಕೀಯ ಅದೇನೇ ಇರಲಿ, ಚುನಾವಣೆಗಳು ಏನೇ ಇರಲಿ, ಅದು ಬೇರೆ. ಆದರೆ ನಾವು ಸಮಾಜದಲ್ಲಿ ನಾವು ರಾಜಕಾರಣಿಗಳಿಗೆ ನಮ್ಮ ಜವಾಬ್ದಾರಿ ಏನು? ಕೇವಲ ಪೊಲಿಟಿಕಲ್ ಪವರ್ ಗಳಿಸ್ಕೊಳ್ಳೋದು ಒಂದೇ ಅಲ್ಲ, ಈ ನಮ್ಮ ಜನರನ್ನ ಒಂದು ಅಭಿವೃದ್ಧಿಯ ದಿಕ್ಕಿನಲ್ಲಿ ಮತ್ತು ಕಾನೂನು ಸುವ್ಯವಸ್ಥೆ ಮತ್ತು ನೆಮ್ಮದಿಯಿಂದ ಬದುಕ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಡೋದೇ ನಮ್ಮ ದೊಡ್ಡ ಜವಾಬ್ದಾರಿ. ನಮ್ಮ ರಾಜಕಾರಣಿಗಳ ಜವಾಬ್ದಾರಿ ಆಗಬೇಕು, ಆಡಳಿತ ಮಾಡೋದ್ರ ಜವಾಬ್ದಾರಿ ಆಗಬೇಕು.
ಯಾಕಂದ್ರೆ ಎಲ್ಲೋ ನಿಂತ್ಕೊಂಡು ಏನೋ ಮಾತಾಡೋದು ಅದಕ್ಕೆ ಇದ್ದಶ್ರೀ ಆಡಬೇಕು. ನಾವೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಗೃಹ ಸಚಿವರಿಗೆ ಅಭಿನಂದನೆ ಸಲ್ಲಿಸಿ ಈ ಒಂದು ವಿಶೇಷ ಕಾರ್ಯಪಡೆ ಏನಿದೆ ಐತಿಹಾಸಿಕವಾದಂಥ ಒಂದು ರೀತಿಯಾಗಿ ರಚನೆ ಆಗಿರುವಂಥದ್ದು, ಇದಕ್ಕೆ ಒಂದು ಯಶಸ್ಸು ಸಿಗುತ್ತೆ. ಯಾಕಂತ ಹೇಳಿದ್ರೆ ಒಳ್ಳೆಯ ದಕ್ಷ ಅಧಿಕಾರಿಗಳು ಕೂಡ ಇದ್ದಾರೆ. ನೀವು ಕೂಡ ಇವತ್ತು ಬಹುಶಃ ಇದು ಹೊರಗಡೆ ಮೈದಾನದಲ್ಲಿ ಆಗಬೇಕಾಗಿತ್ತು, ಪರೇಡ್ ಆಗಬೇಕಾಗಿತ್ತು, ಇನ್ನೂ ಚೆನ್ನಾಗಿರ್ತಾ ಇತ್ತು. ಇವತ್ತು ಮಳೆ ಬಂದಿರೋದ್ರಿಂದ ಒಳಗಡೆ ಮಾಡ್ತಾ ಇದ್ದೀವಿ. ಆದರೆ ನಿಮ್ಮ ಒಂದು ಕಾರ್ಯ ಯಶಸ್ವಿಯಾಗಿ ತಮ್ಮ ಕೆಲಸ ಮಾಡಿ, ಪೊಲಿಟಿಕಲ್ ಆಗಿ ನಿಮ್ಗೆ ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ. ನೀವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ, ಯಾಕಂದ್ರೆ ಒಂದೊಂದ್ಸಲ ತಪ್ಪುಗಳಾಗ್ತದೆ. ಇವತ್ತಿನ ಸಂದರ್ಭದಲ್ಲಿ ಏನಾಗಿದೆ, ಒಂದು ಸಣ್ಣ ತಪ್ಪಾದ್ರೂ ಕೂಡ ಸೋಷಿಯಲ್ ಮೀಡಿಯಾ ವಾಟ್ಸ್ಆ್ಯಪ್ ಎಲ್ಲ ದೊಡ್ಡ ಪ್ರಚೋದನೆ ಮಾಡ್ಬಿಡ್ತಾರೆ, ದೊಡ್ಡ ಇಶ್ಯೂ ಆಗ್ಬಿಡ್ತದೆ. ಅದು ಒಂದು ಕಷ್ಟ ನಮ್ಗೀಗ. ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೆ ಸಾಕು, ಅದು ಇಡೀ ನ್ಯಾಷನಲ್ ನ್ಯೂಸ್. ಮತ್ತು ಅದರ ಅನೇಕ ಸರಿಯಾದ ಮಾಹಿತಿಗಳು ಕೂಡ ಇರೋದಿಲ್ಲ. ಅದಕ್ಕೆ ಪೊಲೀಸ್ ಅವರು ಕೂಡ ಬಹಳ ಎಚ್ಚರಿಕೆಯಿಂದನೇ ಕೆಲಸ ಮಾಡಬೇಕು. ಆದರೆ ನೀವು ಸರಿಯಾದ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ, ಅಥವಾ ನೀವು ನಿಮ್ಮ ಒಂದು ಇದರಲ್ಲಿ ನಿಮ್ಮ ಉದ್ದೇಶ ಸರಿಯಾಗಿದ್ರೆ ಯಾರು ಏನು ಹೇಳಿದ್ರು ಕೂಡ ನಿಮಗೆ 100% ನಿಮಗೆ ರಕ್ಷಣೆ ಇದ್ದೇ ಇರುತ್ತೆ. ನೀವು ಧೈರ್ಯವಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಈ ವಿಶೇಷ ಕಾರ್ಯಪಡೆಯನ್ನು ಉದ್ಘಾಟಿಸಿ ಹಾಗೆ ವಿಶೇಷ ಕಾರ್ಯಪಡೆಯನ್ನು ಉದ್ಘಾಟಿಸಿದ್ದಾರೆ. ಪೊಲೀಸ್ ವಸ್ತುಗಳನ್ನು ಕೂಡ ಉದ್ಘಾಟಿಸಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡಿ ಇತರರಲ್ಲಿ ನೀಡಿದಂತಹ ಕರ್ನಾಟಕ ರಾಜ್ಯದ ಮಾನ್ಯ ಗೃಹ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನೆನಪಿನ ಕಾಣಿಕೆ ನೀಡುವ ಮೂಲಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಮ್ಮೆಲ್ಲರ ಉದ್ದೇಶಿಸಿ ಕೂಡ ಹೇಗೆ ಕರ್ತವ್ಯ ನಿರ್ವಹಿಸಬೇಕು ಅಂತ ತಿಳಿಸಿದಂತಹ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಕೂಡ ಧನ್ಯವಾದಗಳು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಹಾಗೆ ಕಾರ್ಯಕ್ರಮಕ್ಕೆ ಸದಾವಕಾಶವನ್ನು ನೀಡಿದಂಥ SCDCC ಬ್ಯಾಂಕ್ ಅವರು ವಿಶೇಷವಾಗಿ ನನ್ನ ಪರವಾಗಿ ಎಲ್ಲರ ಪರವಾಗಿ ಕೂಡ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್, ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್.